ಆಧುನಿಕತೆ ಬದಲಾಗುತ್ತಿದ್ದಂತೆ ತಂತ್ರಜ್ಞಾನದಲ್ಲೂ ಕೂಡ ಬದಲಾಗ್ತಾ ಹೋಗ್ತದೆ. ಅದೇ ರೀತಿ ಕಾರುಗಳ ಪ್ರಪಂಚದಲ್ಲಿ ಕೂಡ ವಿಧ ವಿಧದ ಕಾರುಗಳು ಚಾಲ್ತಿಯಲ್ಲಿದೆ. ಇದೀಗ ಟಾಟಾ ಸಂಸ್ಥೆಯ ಮತ್ತೊಂದು ಹೊಸ ಮಾದರಿಯ ಪ್ರೀಮಿಯಂ ಹ್ಯಾಚ್ ಆಲ್ಟ್ರೋಸ್ ಕಾರು ಬಿಡುಗಡೆಗೊಂಡಿದೆ. ಸುರಕ್ಷತೆ, ವಿನ್ಯಾಸ, ತಂತ್ರಜ್ಞಾನ, ಗ್ರಾಹಕ ಸಂತುಷ್ಟತೆ ಹಾಗೂ ಚಾಲನಾ ಅನುಭವದಲ್ಲಿ ತನ್ನ ಸ್ವರ್ಣ ಮಾನದಂಡದೊಂದಿಗೆ ಸಿದ್ಧವಾಗಿರುವ ಹೊಸ ಪ್ರೀಮಿಯಂ ಹ್ಯಾಚ್ ಆಲ್ಟ್ರೋಸ್ ಕಾರು ವಿಜಯ್ನ ಆಟೋಮ್ಯಾಟ್ರಿಕ್ಸ್ ಶೋರೂಂನಲ್ಲಿ ಬಿಡುಗಡೆಗೊಂಡಿತು. ಶಾಸಕ ವೇದವ್ಯಾಸ ಕಾಮತ್ ನೂತನ ಕಾರನ್ನ ಬಿಡುಗಡೆಗೊಳಿಸಿ ಮಾತನಾಡಿ, ಟಾಟಾ ಸಂಸ್ಥೆಯು ದೇಶದ ಜನರೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿದೆ. ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆಯ ಆಶಯದಂತೆ ಸಂಸ್ಥೆಯು ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದು, ದೇಶದ ಗೌರವವನ್ನು ಸಂಸ್ಥೆ ಹೆಚ್ಚಿಸಿದೆ. ನೂತನ ಟಾಟಾ ಆಲ್ಟ್ರೋಸ್ ಕಾರನ್ನು ಜಿಲ್ಲೆಯ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಆಯಾಸದಲ್ಲಿ ಓಡಾಡುವಂಥ ವ್ಯವಸ್ಥೆ ಆ ಒಂದು ಹಕ್ಕಿಯ ಮುಖಾಂತರ ನಾವು ಕಂಡಿದ್ದನ್ನು ಅದೇ ಹೆಸರನ್ನು ಇಟ್ಟು ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಓಡಾಡಬೇಕು ಅಂತ ಹೇಳುವಂಥ ಚಿಂತನೆಯೊಂದಿಗೆ ಆ ಹೆಸರನ್ನು ಇಡಲಾಗಿದೆ ಅಂತ ಹೇಳೋದು ನಾವು ಭಾರತದಲ್ಲಿ ಈಗ ಪ್ರಸ್ತುತ ಓಡ್ತಾ ಇರುವಂಥ ಏಕೈಕ ಕಾರು ಅಂತ ಹೇಳಿದ್ರೆ ಅದು ಆಲ್ಟ್ರೋಸ್ ಅಂತ ಹೇಳೋದು. 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಅಂತ ಹೇಳೋದು. ಸೆಕ್ಯೂರಿಟಿ ಸಿಸ್ಟಮ್ನಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು. ಅದರ ಮುಖಾಂತರ ಪ್ರತಿಯೊಂದು ಹಂತದಲ್ಲಿ ಬಹಳ ದೊಡ್ಡ ಗೌರವ ಪ್ರಾಪ್ತಿಯಾಗಿದೆ. ಅದು ಟಾಟಾ ಮೋಟರ್ಸ್ನ ಆಲ್ಟ್ರೋಸ್ ಇದಕ್ಕೆ ಪ್ರಾಪ್ತಿಯಾಗಿದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಆಟೋಮ್ಯಾಟ್ರಿಕ್ಸ್ನ ಸಿಇಒ ಪ್ರದೀಪ್ ಮಯ್ಯ ಮಾತನಾಡಿ, ಟಾಟಾ ಆಲ್ಟ್ರೋಸ್ ಕಾರು ಎಲ್ಲ ಕಾರುಗಳಿಗಿಂತ ವಿಭಿನ್ನವಾದ ಕಾರು. ಆಲ್ಟ್ರೋಸ್ ಎಂದರೆ ಕಾರ್ಯಕ್ಷಮತೆ, ಚುರುಕುತನ, ಸುರಕ್ಷತೆಗೆ ಹೆಸರೇ ಆಲ್ಟ್ರೋಸ್. ಭವಿಷ್ಯದ ಅನುಕೂಲತೆಗೆ ಇದು ಉತ್ತಮವಾದಂತಹ ಕಾರು ಎಂದು ಕಾರಿನ ಕುರಿತಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಚಿನ್ನ ಎನ್ನುವುದು ಲೋಹಗಳಲ್ಲಿ ಅತಿ ಶ್ರೇಷ್ಠ. ಹಾಗೆ ಆಲ್ಟ್ರೋಸ್ ಕೂಡ ಉತ್ಕೃಷ್ಟವಾದ ಗುಣಮಟ್ಟವನ್ನು ಹೊಂದಿದ ವಾಹನವಾಗಿದೆ. ಅದೇ ಗೋಲ್ಡ್ ಸ್ಟ್ಯಾಂಡರ್ಡ್. ನೀವೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಕಡೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಸೊ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ ಹೇಗೆ? ಕಾರ್ಯಕ್ಷಮತೆ, ದಕ್ಷತೆ ಮತ್ತು ಭವಿಷ್ಯದ ಅನುಕೂಲತೆಗಳನ್ನು ಈ ವಾಹನ ಒಳಗೊಂಡಿದೆ. ಈ ವಾಹನವನ್ನು ಆಲ್ಟ್ರೋಸ್ ಎಂದು ಹೆಸರಿಡುವುದಕ್ಕೆ ಸ್ಫೂರ್ತಿ ಆಲ್ಬೋತ್ರೋಸ್ ಎಂಬ ಕಡಲ ಹಕ್ಕಿ. ಈ ಹಕ್ಕಿಯು ಚುರುಕುತನದಲ್ಲಿ, ಕಾರ್ಯದಕ್ಷತೆಯಲ್ಲಿ ಅತಿ ಕಡಿಮೆ ಶ್ರಮವನ್ನು ವಹಿಸಿ ಮೈಲುಗಟ್ಟಲೆ ಹಾರಬಲ್ಲ ಸಾಮರ್ಥ್ಯಗಳ ಹೆಸರುವಾಸಿಯಾಗಿದೆ. ಇದೇ ಅರ್ಹತೆಗಳನ್ನು ಹೊಂದಿದ ವಾಹನ ಇಂದು ಬಿಡುಗಡೆಗೊಳ್ಳಲಿರುವ ಈ ಆಲ್ಟ್ರೋಸ್ ಆಗಿದೆ. ಆಲ್ಟ್ರೋಸ್ ಇಸ್ ಅಬೌಟ್ ಎಜಿಲಿಟಿ, ಚುರುಕುತನ, ಪರ್ಫಾರ್ಮೆನ್ಸ್, ಎಫಿಷಿಯನ್ಸಿ ಅಂಡ್ ಫ್ಯೂಚರಿಸಂ. ಟಾಟಾ ಮೋಟಾರ್ಸ್ನ ಪ್ರಾದೇಶಿಕ ವ್ಯವಸ್ಥಾಪಕ ಪ್ರಶಾಂತ್ ಕುಮಾರ್ ಕಾರಿನ ವಿಶೇಷತೆಯ ಕುರಿತಾಗಿ ಮಾಹಿತಿಯನ್ನ ನೀಡಿದರು. ಅತ್ಯಾಧುನಿಕ ಆಲ್ಟ್ರೋಸ್ ಕಾರು ಡೀಸೆಲ್ ಹಾಗೂ ಪೆಟ್ರೋಲ್ ಮಾದರಿಯಲ್ಲಿ ಲಭ್ಯವಿದ್ದು, BS6 ಶ್ರೇಣಿಯಲ್ಲಿ ಬಿಡುಗಡೆಗೊಂಡಿದೆ. ಈ ಕಾರು 5 ವಿವಿಧ ಬಣ್ಣಗಳಾದ ಹೈಸ್ಪ್ರಿಟ್ ಗೋಲ್ಡ್, ಡೌನ್ ಟೌನ್ ರೆಡ್, LNU ವೈಟ್, ಸ್ಕೈಲೈನ್ ಸಿಲ್ವರ್, ಮಿಡ್ ಟೌನ್ ಗ್ರೇ ಬಣ್ಣಗಳಲ್ಲಿ ಲಭ್ಯವಿದೆ. ಆಲ್ಟ್ರೋಸ್ ಕಾರಿನ ಎಕ್ಸ್ ಶೋರೂಂ ಬೆಲೆ 5.29 ಲಕ್ಷ ರೂಪಾಯಿನಿಂದ ಆರಂಭವಾಗಲಿದೆ. ಗ್ರಾಹಕರನ್ನು ಸಂತುಷ್ಟಗೊಳಿಸಲು ಸಜ್ಜಾಗಿರುವ ಆಲ್ಟ್ರೋಸ್ 6 ವಿವಿಧ ಕಾರ್ಖಾನೆಗಳೊಂದಿಗೆ ಸಜ್ಜುಗೊಂಡು ವೈಯಕ್ತಿಕ ಆಯ್ಕೆಗಳಲ್ಲಿ ಬರುತ್ತದೆ ಎಂದು ಕಾರಿನ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನೀಡಿದರು. Covered up to be a complete safest car in the hatch segment. So currently we don't have any other cars at this highest rated safety standard, be it any other international models. So Tata Motors is the first Indian car company to have the 5-star rated SUV, that was Nexon. Then
in hatch segment, it is once again Tata Motors with the Altroz. With the launch, we have come up with the 5-star rating. We have been increasingly focusing on our delight of customers. So last financial year, we ended up with the second rank in our CSI All India. And I'm also happy to announce that Mangalore has been number 1 CSI ranked dealer for last 3 years. ಕಾರಿನ ವಿಶೇಷತೆಯನ್ನ ನೋಡೋದಾದ್ರೆ, ಹೊಸ ಆಲ್ಫಾ ರಚನೆ ಮೇಲೆ ಅಭಿವೃದ್ಧಿಪಡಿಸಲಾದ ಆಲ್ಟ್ರೋಸ್ ಮೊದಲ ವಾಹನವಾಗಿದ್ದು, ಇಂಪ್ಯಾಕ್ಟ್ 2.0 ವಿನ್ಯಾಸ ಹೊಂದಿರುವ ಎರಡನೇ ವಾಹನವಾಗಿದೆ. ಜಾಗತಿಕ GNCAP 5-ಸ್ಟಾರ್ ಶ್ರೇಯಾಂಕದ ಸಾಧನೆಯೊಂದಿಗೆ ಸುರಕ್ಷತೆಯಲ್ಲಿ ಸ್ವರ್ಣ ಮಾನದಂಡವನ್ನ ಹೊಂದಿದೆ. ಆಲ್ಟ್ರೋಸ್ ಕಾರು ಅಡ್ವಾನ್ಸ್ಡ್ ಆಲ್ಫಾ ಆರ್ಕಿಟೆಕ್ಚರ್, ABS, EBD, CAC, ಡ್ಯುಯಲ್ ಏರ್ಬ್ಯಾಗ್, 17.78 ಸೆಂಟಿಮೀಟರ್ ಟಚ್ ಸ್ಕ್ರೀನ್ ಹಾರ್ಮನ್ ಇನ್ಫೋಟೈನ್ಮೆಂಟ್, ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಮತ್ತು ಟರ್ನ್ ಬೈ ಟರ್ನ್ ಮಲ್ಟಿ ಡ್ರೈವ್ ಮೋಡ್ ಇರೋದರಿಂದ ಹೆದ್ದಾರಿಗಳಲ್ಲಿ ಆರಾಮದಾಯಕ ಚಾಲನೆಯನ್ನ ಮಾಡಬಹುದಾಗಿದೆ. ಮಲ್ಟಿ ಡ್ರೈವ್ ಮೋಡ್ ಮತ್ತು 90 ಡಿಗ್ರಿಗಳಷ್ಟು ತೆರೆಯಲ್ಪಡುವ ಬಾಗಿಲು ಪ್ರಯಾಣಿಕರಿಗೆ ಒಳಗೆ ಬರಲು ಮತ್ತು ಹೊರಗೆ ಹೋಗಲು ಸಾಕಷ್ಟು ಸ್ಥಳಾವಕಾಶ ಇರುವುದನ್ನು ಖಾತರಿಪಡಿಸುತ್ತದೆ. ಇನ್ನು ಕಾರ್ಯಕ್ರಮದಲ್ಲಿ ಆಟೋಮ್ಯಾಟ್ರಿಕ್ಸ್ ಶೋರೂಮ್ನ ವ್ಯವಸ್ಥಾಪಕ ನಿರ್ದೇಶಕ ಡಿ ರಾಜೇಂದ್ರ ಕುಮಾರ್, ಸಿಇಒ ಪ್ರದೀಪ್ ಮಯ್ಯ, ಟಾಟಾ ಮೋಟಾರ್ಸ್ನ ಪ್ರಾದೇಶಿಕ ಸೇಲ್ಸ್ ಮ್ಯಾನೇಜರ್ ಪ್ರಶಾಂತ್ ಕುಮಾರ್, AGM ಸೇಲ್ಸ್ ಮ್ಯಾನೇಜರ್ ದೀಪಕ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಈ ಸಂದರ್ಭ ಕಾರನ್ನು ಖರೀದಿಸಿದ ಗ್ರಾಹಕರಿಗೆ ಕಾರಿನ ಕೀಯನ್ನು ಶಾಸಕ ವೇದವ್ಯಾಸ್ ಕಾಮತ್ ಹಸ್ತಾಂತರಿಸಿದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.